ಎಲ್ಲ ಅತಿಥಿ ಗಣ್ಯರನ್ನು ಎಲ್ಲರೂ ಸೇರಿ ಸ್ವಾಗತಿಸುತ್ತಿದ್ದಾರೆ. ಎಲ್ಲರಿಗೂ ಶುಭ ಸಂಜೆ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಶಾಲಾ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. Talent, effort and dreams. An annual day is not an event. It is a memory in the making. With the presence of our respected guests, adding grace to this occasion's lighting of the lamp, symbolizing the victory of knowledge over ignorance, we request our esteemed guests to kindly perform this sacred ritual. Deepajyotirnamostute, Deepajyotirnamostute, Deepajyotir Parabrahma, Deepajyotir Janardanah, Deepajyotir Parabrahma, Deepajyotir Janardanah, Deepo hartu me papam, Sandhya Deepa Namostute, O Deepa Brahma Rupasvam, Jyotishaam Prabhuravyayah, O Deepa Brahma Rupasvam, Jyotishaam Prabhuravyayah. ನಾದದ ಗುಂಗಲಿ ದೀಪವು ಬೆಳಗಿದೆ, ಸುಂದರ ಸಮಯದಿ ಗಂಟೆಯು ಮೊಳಗಿದೆ. ನಾದದ ಗುಂಗಲಿ ಹರನನು ಅರಸುತ್ತ, ಹರಿಯನು ಸ್ಮರಿಸುತ್ತ, ಹರನನು ಅರಸುತ್ತ, ಹರಿಯನು ಸ್ಮರಿಸುತ್ತ, ಮನಸ್ಸಿಗೆ ಮುದವನು ನೀಡುತ್ತಾನು ದಿನ, ಮನಸ್ಸಿಗೆ ಮುದವನು ನೀಡುತ್ತಾನು ದಿನ. ದೀಪವು ಬೆಳಗಿದೆ, ಗುರುವು ನೀನೆ, ದೇವನು ನೀನೆ, ಗುರುವು ನೀನೆ, ದೇವನು ನೀನೆ, ಗಣವು ನೀನೆ, ಗಣ್ಯವು ನೀನೆ, ಗಣವು ನೀನೆ, ಗಣ್ಯವು ನೀನೆ, ಜಗದ ಹೃದಯದ ಚೇತನ ನೀನೆ, ಜಗದ ಹೃದಯದ ಚೇತನ ನೀನೆ, ಎಲ್ಲವೂ ನೀನೆ, ಜಗಮನಿಸೋ ಜನಮನವು ನೀನೆ, ಜಗಮನಿಸೋ ಜನಮನವು ನೀನೆ. ದೀಪವು ಬೆಳಗಿದೆ, ಸುಂದರ ಸಮಯದಿ. ಇಂದಿನ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಅಜೀಜ್ ಮಾಡೂರು ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪುರುಷೋತ್ತಮ್ ಕಾಚಾರ್ ಇವರು
ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಪ್ರವೀಣ್ ಬಗಂಬಿಲ, ಉಪಾಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯತ್, ಇವರಿಗೆ ಶ್ರೀ ಸುನೀಲ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀ ವಸಂತರೈ ಉದ್ಯಮಿ, ಇವರಿಗೆ ವಿನೋದ್ ಮಾಡೂರು ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದಸ್ಯರು ರಾಜೇಶ್ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಾಡೂರು 2ನೇ ವಾರ್ಡಿನ ಕೌನ್ಸಿಲರ್ ಆಗಿರುವಂತಹ ಶ್ರೀಮತಿ ಭವಾನಿ ದೇವದಾಸ್ರವರು ನಮ್ಮ ಅತಿಥಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಲೀಲಾಕ್ಷಿ ಅವರು ಹೂವನ್ನಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ 9ನೇ ವಾರ್ಡಿನ ಕೌನ್ಸಿಲರ್ ಆಗಿರುವಂತಹ ಶ್ರೀಮತಿ ಅನಿತಾರವರು, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ನಳಿನಾಕ್ಷಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂರನೇ ವಾರ್ಡಿನ ಕೌನ್ಸಿಲರ್ ಆಗಿರುವಂತಹ ಶ್ರೀಯುತ ಸುಜಿತ್ ಸರ್ ಮಾಡೂರು, ತಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಹರೀಶ್ ರವರು, ನಮ್ಮ PTA ಮೆಂಬರ್ ಹರೀಶ್ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವರಾಜ್ ಸರ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಮಂಗಳೂರು ದಕ್ಷಿಣ ವಲಯ, ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಗೀತಾರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದ್ದಾರೆ, ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸುಷ್ಮಾರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಗತಿ ಮಹಿಳಾ ಮಂಡಲ ಮಾಡೂರು, ಇದರ ಅಧ್ಯಕ್ಷರು ಶ್ರೀಮತಿ ಸುಜಾತಾರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಆಶಿಕಾರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳನ್ನು ಸಜ್ಜುಗೊಳಿಸಲು ಆಗಮಿಸಿ ಸುಂದರವಾಗಿ ಸಜ್ಜುಗೊಳಿಸಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪುರುಷೋತ್ತಮ್ ಸರ್ ಅವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾಸ್ಕರ್ ಮಡ್ಯಾರ್, ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸುನೀಲ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಾಜಿ ಹರಿಶ್ಚಂದ್ರ ನಾಯ್ಗಾರ್ ಅವರು, ಇವರು ಎಲ್ಲರನ್ನು ಚಂಡೆಯ ಮೂಲಕ ಸ್ವಾಗತಿಸಿದ್ದಾರೆ. ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸುರೇಶ್ ರವರು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಕುಂತಲಾರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಊರ ಹಿರಿಯರು, ಮಹನೀಯರು, ಶಾಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪೋಷಕರು ಹಾಗೂ ಮಕ್ಕಳು ಈ ಸಭೆಯ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ಆಗಮಿಸಿದಂತಹ ಇಸ್ಮಾಯಿಲ್ BS ರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸರ್. ಇವರಿಗೆ ಪುರುಷೋತ್ತಮ್ ರವರು ಹೂವನ್ನು
ನಮ್ಮ ಸುಜಿತ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ವಾರ್ಷಿಕೋತ್ಸವ ಕಾರ್ಯಕ್ರಮದ ಪ್ರಮುಖ ಅಂಗವಾಗಿ ನಮ್ಮ ಶಾಲೆಯ ಶೈಕ್ಷಣಿಕ ಹಾಗೂ ಸಹಪಾಠ್ಯ ಚಟುವಟಿಕೆಗಳ ಸಾಧನೆಗಳನ್ನು ಒಳಗೊಂಡ ವಾರ್ಷಿಕ ವರದಿಯನ್ನು ವಾಚಿಸಲು ನಮ್ಮ ಗೌರವಾನ್ವಿತ ಮುಖ್ಯ ಶಿಕ್ಷಕಿಯನ್ನು ಆಹ್ವಾನಿಸುತ್ತೇನೆ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಶಾಲಾ ಸಂಕ್ಷಿಪ್ತ ವರದಿಯನ್ನು ವಾಚಿಸಲು ಬಹಳ ಸಂತೋಷ ಪಡುತ್ತೇನೆ. ದಿನಾಂಕ 6-10-1979 ಆರಂಭವಾದ ಈ ಮಾಡೂರು ಶಾಲೆಯು ಊರಿನ ವಿದ್ಯಾಭಿಮಾನಿಗಳಾದ ಶ್ರೀ ಆಲ್ಬರ್ಟ್ ಮಸ್ಕರೇನಸ್ ಅವರ ಸ್ವಂತ ಕಟ್ಟಡದಲ್ಲಿ ನಡೆಯುತ್ತಿತ್ತು. ನಂತರ ಊರಿನ ಪ್ರಮುಖರ ಪ್ರಯತ್ನದ ಫಲವಾಗಿ ಸರ್ಕಾರದಿಂದ ತರಗತಿ ಕೊಠಡಿಗೆ ಮಂಜೂರಾತಿ ದೊರೆತು ಹಂತ ಹಂತವಾಗಿ 5ನೇ ತರಗತಿಯವರೆಗೆ ಬೆಳವಣಿಗೆ ಹೊಂದಿತು. 1997-98ನೇ ಶೈಕ್ಷಣಿಕ ಸಾಲಿನಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾರ್ಪಟ್ಟಿತು. 2010ರಲ್ಲಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾರ್ಪಟ್ಟು 8ನೇ ತರಗತಿಯು ಆರಂಭಗೊಂಡಿತು. ಸುಮಾರು 294 ವಿದ್ಯಾರ್ಥಿಗಳು ಹಾಗೂ 6 ಮಂದಿ ಶಿಕ್ಷಕರೊಂದಿಗೆ ಶಾಲೆಯು ಕಾರ್ಯನಿರ್ವಹಿಸಲಾರಂಭಿಸಿತು. 2024-25ರ ಸುಮಾರಿಗೆ 62 ವಿದ್ಯಾರ್ಥಿಗಳು ಹಾಗೂ 3 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಶಾಲಾ ಕೊಠಡಿಗಳು ಆಧುನಿಕತೆಯನ್ನು ಕಳೆದುಕೊಂಡು ಶಿಥಿಲಾವಸ್ಥೆಗೆ ಜಾರುತ್ತಿದ್ದಂತೆ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿತು. ಇದನ್ನು ಗಮನಿಸಿದ ಶಾಲಾ ಹಳೆ ವಿದ್ಯಾರ್ಥಿಗಳು, ಊರ ಹಿರಿಯರು ಹಾಗೂ ವಿದ್ಯಾಭಿಮಾನಿಗಳು ಒಟ್ಟು ಸೇರಿ ಶಾಲೆಯ ಪುನರ್ನಿರ್ಮಾಣದ ಸಂಕಲ್ಪ ತೊಟ್ಟರು. ಪ್ರಪ್ರಥಮವಾಗಿ ಹಳೆ ವಿದ್ಯಾರ್ಥಿಗಳು ಹಾಗೂ ಶಾಲಾಭಿಮಾನಿಗಳ ಒಂದು ಸಮಿತಿಯು ರಚಿಸಲ್ಪಟ್ಟಿತು. ಈ ಶಾಲಾಭಿವೃದ್ಧಿ ಸಮಿತಿಯ ಮುಖಾಂತರ MRPL ಸಂಸ್ಥೆಗೆ ಶಾಲಾ ದುರಸ್ತಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇವರ ಮನವಿಗೆ ಸ್ಪಂದಿಸಿದ ಸಂಸ್ಥೆಯು 10 ಲಕ್ಷ ರೂಪಾಯಿಗಳ ಧನ ಸಹಾಯವನ್ನಿತ್ತರು. ಇದರಲ್ಲಿ ಶಾಲೆಗೆ ಸಭಾಂಗಣವನ್ನು ನಿರ್ಮಿಸಲಾಯಿತು. ಪೋಷಕರ ಆಂಗ್ಲ ಮಾಧ್ಯಮ ಶಾಲೆಗಳ ಕಡೆಗಿನ ಒಲವನ್ನು ಗಮನಿಸಿದ ನಮ್ಮಿ ಸಮಿತಿಯು ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಆರಂಭಿಸಲು ತೀರ್ಮಾನಿಸಿ ಇಲಾಖೆಗೆ ಮನವಿಯನ್ನು ಸಲ್ಲಿಸಿತು. ಇಲಾಖೆಯಿಂದ ಅನುಮತಿ ದೊರೆಯುವವರೆಗೆ ಶಿಕ್ಷಕರ ವೇತನ ಹಾಗೂ ಇನ್ನಿತರ ಖರ್ಚುಗಳನ್ನು ಭರಿಸುವುದಾಗಿ ತೀರ್ಮಾನಿಸಲಾಯಿತು. ಮಾನ್ಯ ಸಭಾಧ್ಯಕ್ಷರಾದ ಶ್ರೀಯುತ UT ಖಾದರ್ ಹಾಗೂ ಇತರ ಪ್ರಮುಖರನ್ನು ಒಳಗೊಂಡಂತೆ ಶಾಲೆಯಲ್ಲಿ ಪೋಷಕರ ಸಭೆಯನ್ನು ನಡೆಸಿ ಈ ಸಭೆಯಲ್ಲಿ ದಾನಿಗಳಿಂದ ಧನ ಸಹಾಯವನ್ನು ಪಡೆದು ತರಗತಿ ಕೊಠಡಿಗಳ ಆಧುನೀಕರಣ, ಪೀಠೋಪಕರಣಗಳು, ಕಲಿಕೋಪಕರಣಗಳ ಖರೀದಿಯೊಂದಿಗೆ 2025-26ನೇ ಸಾಲಿನಲ್ಲಿ ಏಕಕಾಲದಲ್ಲಿ LKG, UKG ಹಾಗೂ 1ನೇ ತರಗತಿಯನ್ನು ಪ್ರಾರಂಭಿಸಿ 3 ಅತಿಥಿ ಶಿಕ್ಷಕರು ಹಾಗೂ 2 ಆಯಾಗಳನ್ನು ನೇಮಿಸಲಾಯಿತು. ಪ್ರತಿ ತರಗತಿಗಳಿಗೆ ಪೀಠೋಪಕರಣಗಳು, CC ಕ್ಯಾಮರಾ, ಸ್ಮಾರ್ಟ್ TV, ಇನ್ವರ್ಟರ್, ಕುಡಿಯುವ ನೀರಿನ ಫಿಲ್ಟರ್ ಅಳವಡಿಸಿ ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ತರಗತಿ ಕೊಠಡಿಗಳನ್ನು ಸಜ್ಜುಗೊಳಿಸುವುದರೊಂದಿಗೆ ಈ ತರಗತಿಗಳಿಗೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆಯನ್ನು ಕೂಡ ಸಮಿತಿಯ ವತಿಯಿಂದ ಮಾಡಲಾಯಿತು. ಪ್ರತಿ ತಿಂಗಳು ಈ ಸಮಿತಿಯು ಶಿಕ್ಷಕರ ವೇತನ ಹಾಗೂ ಇನ್ನಿತರ ಖರ್ಚುಗಳನ್ನು ಸೇರಿ ಸುಮಾರು 80,000 ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ. 2025-26ರ ಶೈಕ್ಷಣಿಕ ವರ್ಷದಲ್ಲಿ ಶಾಲೆಯಲ್ಲಿ ಕೆಸರಡೊಂಜಿ ದಿನ ಕಾರ್ಯಕ್ರಮ, ಕ್ರೀಡೋತ್ಸವ, ಶೈಕ್ಷಣಿಕ ಪ್ರವಾಸ, ಶಾಲಾ ವಾರ್ಷಿಕೋತ್ಸವ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ. ಪ್ರಸ್ತುತ LKGಯಲ್ಲಿ 30 ವಿದ್ಯಾರ್ಥಿಗಳು, UKGಯಲ್ಲಿ 15 ಹಾಗೂ 1ನೇ ತರಗತಿಯಲ್ಲಿ 19 ವಿದ್ಯಾರ್ಥಿಗಳು ದಾಖಲಾಗಿರುತ್ತಾರೆ. ಕಳೆದ ವರ್ಷ 62ರ ಆಸುಪಾಸಿನಲ್ಲಿದ್ದ ಮಕ್ಕಳ ದಾಖಲಾತಿಯು ಈ ವರ್ಷಕ್ಕೆ 178ಕ್ಕೆ ಏರಿಕೆಯಾಗಿದ್ದು ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಇನ್ನೂ ಹೆಚ್ಚಾಗಲಿದೆ. ಶಿಥಿಲಾವಸ್ಥೆಯಲ್ಲಿದ್ದ ಹಳೆಯ ಶಾಲಾ ಕಟ್ಟಡವನ್ನು ಇಲಾಖೆಯ ಅನುಮತಿ ಪಡೆದು ಕೆಡವಲಾಗಿದ್ದು ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಹೊಸ ಶಾಲಾ ಕಟ್ಟಡವನ್ನು ಕಟ್ಟಲು ಸುಸಜ್ಜಿತ ಶಾಲಾ ಕಟ್ಟಡದ ನೀಲನಕಾಶೆಯು ತಯಾರಾಗಿರುತ್ತದೆ. ಈ ಕಟ್ಟಡ ನಿರ್ಮಾಣಕ್ಕೆ ಮಾತ್ರವಲ್ಲದೆ ಶಿಕ್ಷಕರ ವೇತನ ಹಾಗೂ ಇನ್ನಿತರ ಖರ್ಚುಗಳು ಸೇರಿ ಪ್ರತಿ ತಿಂಗಳು 1 ಲಕ್ಷಕ್ಕೂ ಹೆಚ್ಚಿನ ಮೊತ್ತವನ್ನು ಭರಿಸಬೇಕಿದೆ. ಇದಕ್ಕೆಲ್ಲ ತಮ್ಮಂಥ ವಿದ್ಯಾಭಿಮಾನಿಗಳ ಸಹಕಾರ ಅಗತ್ಯ. ಮುಂಬರುವ ದಿನಗಳಲ್ಲಿ ಮಾಡೂರು ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡುವ ಕನಸನ್ನು ಎಲ್ಲರೂ ಸೇರಿ ನನಸಾಗಿಸೋಣ ಎಂಬ ಆಶಾಭಾವನೆಯೊಂದಿಗೆ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ.
1976ರಲ್ಲಿ ಜನಿಸಿದರು. ಇವರು ಪ್ರೌಢ ಶಿಕ್ಷಣವನ್ನು ಪಡೆದಿದ್ದು ಸ್ವಂತ ಉದ್ಯೋಗದಲ್ಲಿದ್ದಾರೆ. ಒಂದು ಬಾರಿ ಪಂಚಾಯತ್ ಸದಸ್ಯರಾಗಿ, ಪ್ರಸ್ತುತ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಆಗಿ ಉಪಾಧ್ಯಕ್ಷರಾಗಿದ್ದಾರೆ. ಇವರು ಬಗಂಬಿಲ ಸತ್ಯನಾರಾಯಣ ಮಂದಿರದ ಸಂಚಾಲಕರು ಹಾಗೂ ಧರ್ಮಸ್ಥಳ ಶಾಲಾ ಪರವಾಗಿ ಗೌರವಾರ್ಪಣೆ. ಇವರು 2024-25ನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಅನ್ನು ಪಡೆದಿದ್ದು, ಈಗಿನ ಆಧುನಿಕ ಯುಗದಲ್ಲಿ ಶಾಲಾ ಮಕ್ಕಳಿಗೆ ಕೃಷಿಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ಭತ್ತ ಹಾಗೂ ಇನ್ನಿತರ ಬೆಳೆಗಳನ್ನು ಬೆಳೆದು ರೈತ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವುದು ಮಾತ್ರವಲ್ಲದೆ, ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ನಡೆಯುವ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸತತ 3ನೇ ಬಾರಿಗೆ ಚಿನ್ನದ ಪದಕವನ್ನು ಗಳಿಸಿ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿರುತ್ತಾರೆ. ಈ ವರ್ಷವೂ ಈಜುಗಾರಿಕೆಯಲ್ಲಿ 3 ಚಿನ್ನದ ಪದಕಗಳನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರು ಶಿಕ್ಷಕ ವೃತ್ತಿಯ ಜೊತೆಗೆ ಕರಕುಶಲತೆ, ನಾಟಕ, ನೃತ್ಯದಂತಹ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲಾ ಮಾತೆಯ ಸೇವೆಯಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡಿರುವವರು. ಮೇಡಮ್, ನಿಮ್ಮ ವೃತ್ತಿ ಜೀವನವು ಇನ್ನೂ our talented students who have excelled in academic, attendance and sports activities throughout the year. To present the prizes, we are privileged to invite our respected chief guest, headmistress, guest to the stage. General proficiency is not about being the best in one area, but about excellence in every aspect of learning. May I request Sri Pravin Bagambila sir to give away the prizes. Fatima. Second place goes to Abhijna.
ಇವತ್ತು ಮಾಡೂರು ಶಾಲೆ ನಮಗೆಲ್ರಿಗೂ ಚಿರಪರಿಚಿತ. ಕಳೆದ 1 ವರ್ಷಕ್ಕಿಂತ ಮೊದಲು ಈ ಶಾಲೆ ಹೇಗಿತ್ತು ನಮಗೆಲ್ರಿಗೂ ತಿಳಿದಿರುವ ವಿಚಾರ. ಈಗ 1 ವರ್ಷದ ಆ ಒಂದು ಅವಧಿಯಲ್ಲಿ ಈ ಶಾಲೆ ಎಷ್ಟು ಅಭಿವೃದ್ಧಿಯಾಗಿದೆ ಆವಾಗಲೇ ವರದಿಯಲ್ಲಿ ಉಲ್ಲೇಖ ಮಾಡಿದರು. 67 ಇದ್ದಂಥ ಸಂಖ್ಯೆ ಮಕ್ಕಳದು 170 ಏನಾಗಿದೆ ಅಂತ. ಭಾಳಷ್ಟು ಈ ಭಾಗದ ಜನರ ಸಹಕಾರ ಕೂಡ ಭಾಳಷ್ಟು ಒಳ್ಳೆಯ ಸಹಕಾರ ಈ ಶಾಲೆಗೆ ಸಿಕ್ಕಿದೆ. ಆದ್ದರಿಂದ ಒಂದೇ ವರ್ಷದಲ್ಲಿ ಒಂದು ಶಾಲೆಗೆ ಬೇಕಾಗುವಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸುವಂಥ ಒಂದು ಒಳ್ಳೆಯ ಪ್ರಯತ್ನ ಆಗಿದೆ. ಅದರ ಒಟ್ಟಿಗೆ ಈ ಭಾಗಕ್ಕೆ ಒಳ್ಳೆಯ ಒಂದು ಜನಪ್ರತಿನಿಧಿ ಕೌನ್ಸಿಲರ್ ನನ್ನ ಆತ್ಮೀಯರಾದಂಥ ಸುಜಿತ್ ಮಾಡೂರು ಅವರು ಕೂಡ ಈ ಒಂದು ಕೆಲಸಕ್ಕೆ ಬಹಳ ದೊಡ್ಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರು ಭಾಳ ಇದಕ್ಕೆ ಮುತುವರ್ಜಿಯನ್ನು ವಹಿಸಿ ಶಾಲೆಯನ್ನು ಒಂದು ಮಾದರಿಯಾಗಿ ಮಾಡಬೇಕಂತ ಭಾಳ ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಶಾಲಾಭಿವೃದ್ಧಿ ಸಮಿತಿ ಆಗಿರ್ಬೋದು, ಶಿಕ್ಷಕ ವೃಂದ ಆಗಿರ್ಬೋದು, ಎಲ್ಲರೂ ಕೂಡ ಈ ಶಾಲೆಯನ್ನು ಭಾಳಷ್ಟು ಇನ್ನೂ ಮಾದರಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಇವತ್ತಿನ ವೇದಿಕೆಯಲ್ಲಿ ನನಗೆ ಮೊದಲೇ ನಾನು ಹೇಳಿದ್ದೆ, ಏನಂದರೆ ಏನಾದರೂ ವಿಶೇಷ ಇದ್ದರೆ ನಾನು ಖಂಡಿತವಾಗಿ ಬರುವುದಿಲ್ಲ ಅಂತ ಕಾರ್ಯಕ್ರಮಕ್ಕೆ. ಯಾಕೆಂದರೆ ಯಾವುದೇ ಕೆಲಸವನ್ನು ಈ ಸನ್ಮಾನ ಅಥವಾ ಏನು ಈ ಪ್ರಚಾರ ಹೊಗಳಿಕೆಗೋಸ್ಕರ ಮಾಡುವಂಥ ಒಂದು ಪ್ರಮೇಯ ನನ್ನ ಹತ್ರ ಇಲ್ಲ. ಖಂಡಿತವಾಗಿ ನಾನು ಏನಿದ್ರೂ ಜನರಿಗೋಸ್ಕರ, ಈ ಸಮಾಜಕ್ಕೋಸ್ಕರ ಮನಸ್ಫೂರ್ತಿಯಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ನನ್ನ ಮನಸ್ಸಿನ ಖುಷಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳು. ಆದ್ದರಿಂದ ಈ ಸನ್ಮಾನವೆಲ್ಲ ಖಂಡಿತವಾಗಿಯೂ ನಾನು ಯಾವ ಭಾಗದಲ್ಲಿ ಹೋದರೂ ಕೂಡ, ಈಗ ನನ್ನ ವಾರ್ಡಿನಲ್ಲಿ ಕೂಡ ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ ನಾನು ಮೊದಲೇ ಹೇಳ್ತೇನೆ, ಏನಂದರೆ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಅದು ನನ್ನ ಸ್ವಂತ ಪ್ರಯತ್ನದಿಂದ ಅಲ್ಲ, ಎಲ್ಲ ಜನರ ಅಧಿಕಾರ ಇದೆ ಆ ಕೆಲಸದಲ್ಲಿ. ಆದ್ದರಿಂದ ನಿಮ್ಮೆಲ್ಲರ ಕೆಲಸ, ಆದ್ದರಿಂದ ಅದಕ್ಕೆ ಯಾವುದೇ ರೀತಿಯ ಅಭಿನಂದನೆಯನ್ನು ಮಾಡುವಂಥ, ಸನ್ಮಾನವನ್ನು ಮಾಡುವಂಥ ಕೆಲಸ ಕಾರ್ಯ ಬೇಡ. ಆ ಸನ್ಮಾನ ಮಾಡುವಂಥ ಆ ಒಂದು ಏನು ಖರ್ಚು ವೆಚ್ಚ ಇದೆ ಅದನ್ನು ನಮ್ಮ ಭಾಗದಲ್ಲಿರುವಂಥ ಯಾರಾದರೂ ಒಂದು ಪಾಪದ ಕುಟುಂಬಕ್ಕೆ ಅವರಿಗೆ 1 ವಾರಕ್ಕೆ 1 ತಿಂಗಳಿಗೆ ಬೇಕಾಗುವಂಥ ರೇಷನನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಆದ್ದರಿಂದ ಇನ್ನು ಮುಂದೆ ಕೂಡ ಈ ಶಾಲೆಯ ಅಭಿವೃದ್ಧಿಗೆ ನನ್ನಿಂದ ಏನೆಲ್ಲ ಸಹಕಾರ ಮಾಡಲಿಕ್ಕೆ ಸಾಧ್ಯನೋ ಅದನ್ನು ಖಂಡಿತವಾಗಿ ಮಾಡ್ತೇನೆ. ಯಾಕೆಂದರೆ ಎಲ್ರಿಗೂ ಗೊತ್ತಿರ್ಬೋದು, ಬಗಂಬಿಲದಲ್ಲಿ ಕೂಡ ಇದೇ ರೀತಿಯ ಶಾಲೆಯನ್ನು, ಆಂಗ್ಲ ಮಾಧ್ಯಮ ಶಾಲೆಯನ್ನು ಮುಂದಿನ ವರ್ಷ ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಇಲ್ಲಿ ಸುಚಿತ್ರವರು ಹೇಗಿದ್ದಾರೆ ಅದೇ ರೀತಿ ನಾನು ಆ ಶಾಲೆಯಲ್ಲಿ ಭಾಗಿಯಾಗಿದ್ದೇನೆ. ಆದ್ದರಿಂದ ಅದರ ಒಟ್ಟಿಗೆ ಈ ಶಾಲೆಗೂ ಕೂಡ ನನ್ನಿಂದ ಸತತವಾದಂಥ, ನನ್ನಿಂದ ಆಗುವಂಥ ಪ್ರತಿಯೊಂದು ಸಹಕಾರವನ್ನು ಖಂಡಿತವಾಗಿ ನೀಡ್ತೇನೆ. ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಕೂಡ ನಾನು ಕೈ ಜೋಡಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಆತ್ಮೀಯರಾದಂಥ ಸುಜಿತ್, ಅದೇ ರೀತಿ ಶಾಲಾ ಎಲ್ಲ ಸಿಬ್ಬಂದಿಯವರಿಗೂ ಕೂಡ, ಮುಖ್ಯೋಪಾಧ್ಯಾಯರಿಗೂ ಕೂಡ, ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾದ ಪ್ರಸಾದ್ ರೈ ಸರ್ 1-2 ಮಾತನಾಡಬೇಕಾಗಿ. ಎಲ್ಲರಿಗೂ ನಮಸ್ತೆ. ಶಾಲಾ ಶಿಕ್ಷಣ ಇಲಾಖೆ ಅಜಿತ್ ಸರ್ ಅವರನ್ನು ನೋಡುವಾಗ ಬಹಳ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ನಾನು ಹೆಚ್ಚಾಗಿ ಶಾಲೆಗೆ ಭೇಟಿ ನೀಡ್ತಾ ಇರ್ತೇನೆ. ಒಂದು ಶಾಲೆಯಿಂದ ಯಾವುದೇ ಕೆಲಸ ಕಾರ್ಯಗಳಿರಲಿ, ಅವರು ಬೆಳಗ್ಗೆ ಬಂದವರು ಸಂಜೆವರೆಗೂ ಕೂಡ ಇರ್ತಾರೆ. ಒಂದು ಮನೆಯ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಅಥವಾ ಮನೆಯ ಕೆಲಸ ಅನ್ನುವಂತಹ ರೀತಿಯಲ್ಲಿ ಒಬ್ಬ ಜನಪ್ರತಿನಿಧಿ ತನ್ನನ್ನು ತಾನು ಶಾಲೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಆ ಶಾಲೆಗೆ ಬೇರೆ ಯಾವ ಶಕ್ತಿ ಬೇಕು? ಹಾಗಾಗಿ ನನಗೆ ಬಹಳ ಖುಷಿಯಾಗುವಂಥದ್ದು, ಇವತ್ತು ನಾವು ಗಮನಿಸಿದ್ದೇವೆ, ಅವರೊಂದು ಮುತುವರ್ಜಿಯಿಂದ ಶಾಲೆಯ ಸಹಕಾರವನ್ನು ಪಡೆದುಕೊಳ್ಳಬೇಕಿದ್ರೆ ಒಬ್ಬರು ನಾಯಕತ್ವ ಬೇಕು. ಒಬ್ಬರು ಮಾರ್ಗದರ್ಶಕರಿದ್ದಾಗ ಮಾತ್ರ ಆ ಶಾಲೆಯ ಒಂದು ಎಲ್ಲ ಕಾರ್ಯಗಳು ಸುಲಲಿತವಾಗಿ ನಡೀತಾ ಇದೆ. ಅವರಿಗೆ ಇದಕ್ಕೆ ಹಲವಾರು ದಾನಿಗಳ, ಊರವರ, ವಿದ್ಯಾಭಿಮಾನಿಗಳ, ಹಿರಿಯ ವಿದ್ಯಾರ್ಥಿಗಳ ಎಲ್ಲರ ಸಹಕಾರ ಖಂಡಿತ ಇದೆ. ಯಾಕಂತ ಹೇಳಿದರೆ ಒಬ್ಬರಿಂದ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಎಲ್ಲರನ್ನು ತೊಡಗಿಸಿಕೊಳ್ಳಬೇಕಿದ್ರೆ ಅದಕ್ಕೊಬ್ಬರು ನಾಯಕರು ಬೇಕು. ಅವರ ಒಂದು ನಾಯಕತ್ವದಲ್ಲಿ ಈ ಶಾಲೆ ಮುನ್ನಡೀತಾ ಇದೆ. ಬಹಳ ಒಂದು ಸುಸಜ್ಜಿತವಾದದ್ದು. ಈಗಾಗಲೇ ಮೇಡಮ್ ಹೇಳಿದರು ವರದಿಯಲ್ಲಿ ಹೇಳುವಾಗ,
ಪ್ರತಿಷ್ಠಿತ ಶಾಲೆಗಳಿಗೂ ಸಡ್ಡು ಹೊಡೆಯುವ ಹಾಗಿದೆ ಅಂತ ಹೇಳಿ ನಮಗೂ ಕೂಡ ಒಂದು ಹೆಮ್ಮೆ. ನಮ್ಮ ಸರ್ಕಾರಿ ಶಾಲೆ ಎಷ್ಟು ಚೆನ್ನಾಗಿ ಬೆಳೀತಾ ಇರುವಂಥದ್ದು, ಅವರ ಯೋಜನೆ ಆ ಒಂದು ನಕ್ಷೆಯ ಚಿತ್ರಣ ಇರಬಹುದು ಅಥವಾ ತರಗತಿ ಕೊಠಡಿಯ ಒಂದು ಸ್ಟ್ರಕ್ಚರ್ ಇರಬಹುದು, ಅದನ್ನು ನೋಡುವಾಗ ಅನ್ನಿಸ್ತದೆ ಎಷ್ಟೊಂದು ಆಸಕ್ತಿದಾಯಕವಾಗಿ, ಎಷ್ಟೊಂದು ವೈಭವಯುತವಾಗಿ ಮಕ್ಕಳನ್ನು ತೊಡಗಿಸಿಕೊಳ್ಳಿಕ್ಕೆ ಏನೆಲ್ಲ ಮಾಡಬಹುದು, ಯಾವ ರೀತಿಯಲ್ಲಿ ಒಂದು ಸಮಾಜವನ್ನು ಸಮುದಾಯವನ್ನು ಸರ್ಕಾರಿ ಶಾಲೆಯತ್ತ ಸೆಳೆಯಬಹುದು ಎನ್ನುವುದನ್ನು ಈ ಶಾಲೆ ಹಾಗೂ ಈ ಊರಿನವರು ತೋರಿಸಿಕೊಟ್ಟಿದ್ದೀರಿ. ಹಾಗಾಗಿ ಇಲಾಖೆಯ ಪರವಾಗಿ ನಾನು ಮೊದಲಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಿದ್ಯಾರ್ಥಿಗಳು ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ತಯಾರಾಗಿದ್ದಾರೆ. ಬಹಳ ಒಂದು ಆಸಕ್ತಿಯಿಂದ, ಖುಷಿಯಿಂದ ವಿವಿಧ ರೀತಿಯ ವೇಷಭೂಷಣ ತೊಟ್ಟು ಸಿದ್ಧರಾಗಿದ್ದಾರೆ. ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳಲಿ, ಅವರಿಗಿನ್ನು ಮುಂದೆ ಕೂಡ ಉತ್ತಮ ವೇದಿಕೆಗಳು ಸಿಗಲಿ, ಅವರ ಭವಿಷ್ಯ ಉಜ್ವಲ ಆಗಲಿ, ಹಾಗೆಯೇ ಶಾಲೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಈ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ಮುಖ್ಯ ಗುರುಗಳಿಗೂ, ಎಲ್ಲ ಶಾಲೆಯ ಶಿಕ್ಷಕರಿಗೂ, ಎಲ್ಲ ವಿದ್ಯಾಭಿಮಾನಿಗಳಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು. ನಾಯಕತ್ವದಲ್ಲಿರೋದು ಸುಜಿತ್ ಅವ್ರು. ನಾನು ಪ್ರತಿ ದಿವಸ ನಾನು ಬೆಳಿಗ್ಗೆ ಮಗಳನ್ನು ಬಿಡ್ಲಿಕ್ಕೆ ಬರುವಾಗ ಕೂಡ ನೋಡ್ತೇನೆ, ಇಲ್ಲೇ ಇರ್ತಾರೆ. ಸಂಜೆ ಇದ್ರೂ ಇಲ್ಲೇ ಇರ್ತಾರೆ, ಇಡೀ ದಿವಸ ಇಲ್ಲೇ ಇರ್ತಾರೆ. ಮನೆಯಲ್ಲಿ ಎಷ್ಟೊತ್ತಿಗೆ ಇರ್ತಾರೆ ಗೊತ್ತಂದು, ಮೊನ್ನೆಲ್ಲ ಪ್ರೋಗ್ರಾಮ್ ಆಗುವಾಗ ಇಡೀ ದಿವಸ ಇಲ್ಲೇ ಇರ್ತಿದ್ರು. ಯಾವುದು ಕೇಳಿದ್ರು ಅದೇ ಎಲ್ಲವನ್ನು ಮುತುವರ್ಜಿಯಿಂದ ಅವರು ಮಾಡ್ತಾ ಇದ್ದಾರೆ. ಈ ಶಾಲೆ ಇನ್ನಷ್ಟು ಉತ್ತಮ ಪ್ರಗತಿಯನ್ನು ಕಾಣಲಿ. ಅಂದರೆ ಬೇರೆ ಶಾಲೆಯವರಿಗೆಲ್ಲ ಈಗ ಮಾಡೂರು ಶಾಲೆ ತುಂಬ ಒಳ್ಳೆಯ ಸ್ಥಿತಿಯಲ್ಲಿ ಮುಂದುವರಿತಾ ಇದೆ ಅಂತ ಹೇಳುವಾಗ ನಾವು ಕೂಡ ಅದೇ ರೀತಿ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಅವರಿಗಿಂತ ಮೊದಲೇ ನಾವು ಸ್ಟೆಪ್ ಮೇಲೆ ಹೋಗಿ ಉನ್ನತ ಸ್ಥಾನಕ್ಕೆ ಏರಬೇಕು. ನಾವೀಗ ದೀಪವನ್ನು ಬೆಳಗಿಸಿದ್ದೇವೆ, ಆ ದೀಪ ಎಲ್ಲರಿಗೂ ಬೆಳಕಾಗಬೇಕು. ಹೇಗೆ ಅಂತೇಳಿದರೆ ಸೂರ್ಯನಾಗಿ ಪ್ರಜ್ವಲಿಸಿ ಇಡೀ ಲೋಕಕ್ಕೆ ಬೆಳಕನ್ನು ಕೊಡಲಿ. ಈ ಮಾಡೂರು ಶಾಲೆ ಎನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಶಾಲೆಯಾಗಿ ಮುಂದೆ ಬರಲಿ. ಇಲ್ಲಿ ನಾವು ಪೋಷಕಿಯಾಗಿಯೂ ಹೇಳ್ತಾ ಇರೋದು, ನಿಮ್ಮ ಶಿಕ್ಷಕಿಯಾಗಿಯೂ ಕೂಡ ಹೇಳ್ತಾ ಇರೋದು, ಇಲ್ಲಿಯ ನಾಯಕತ್ವವನ್ನು ವಹಿಸಿಕೊಂಡಂಥ ಸುಜಿತ್ ಸರ್, ನಿಮ್ಮ ಜೊತೆ ಎಲ್ಲರ ಶಿಕ್ಷಕರ ಜೊತೆ ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ. ಈ ಶಾಲೆಯ ಉನ್ನತ ಪ್ರಗತಿಗಾಗಿ ಎಲ್ಲರೂ, ನಾವು, ನೀವು, ಪೋಷಕರು, ಊರ ಅಭಿಮಾನಿಗಳು ಎಲ್ಲರೂ ಕೂಡ ಒಂದಾಗಿ ಶ್ರಮಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ, ಮತ್ತು ನನಗೆ ಅನಿರೀಕ್ಷಿತವಾಗಿ ಇವತ್ತೊಂದು ಸನ್ಮಾನವನ್ನು ನನಗೆ ಗೊತ್ತೇ ಇರಲಿಲ್ಲ. ಒಂದೇ ಒಂದು ಕ್ಲೂ ಕೂಡ ಕೊಡಲಿಲ್ಲ ನನಗೆ ಅವರು ಸನ್ಮಾನ ಇದೆ ಅಂಥೇಳಿ. ಯಾಕಂದರೆ ನಾನು ಸನ್ಮಾನ ತೊಗೊಳ್ಬಾರ್ದು, ಯಾಕೆಂದರೆ ಇಲ್ಲಿ ನನ್ನ ಮಗಳು ಇಲ್ಲೇ ಕಲಿತಾ ಇದ್ದಾಳೆ. ಆದರೂ ಸನ್ಮಾನವನ್ನು ಕೊಟ್ಟಂತಹ, ಅನಿರೀಕ್ಷಿತವಾಗಿ ಕೊಟ್ಟಂತಹ ಎಲ್ಲರಿಗೂ ವಂದಿಸ್ತಾ, ಈ ಶಾಲೆಯ ಪ್ರಗತಿಗೆ ನನ್ನಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಪ್ರಯತ್ನವನ್ನು ಪಡ್ತೇನೆ. ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳ್ತಾ, ಈ ಶಾಲೆಯ ಪ್ರಗತಿಗಾಗಿ ಅವಿರತವಾಗಿ ನಾವು ಶ್ರಮಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಾನು ಈ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ನಂದು ಪುಣ್ಯ ಅಂತ ಹೇಳ್ತೇನೆ. ಯಾಕಂತೇಳಿದರೆ ಈ ಒಂದು ಶಾಲೆಯ ಬಗ್ಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಅದೇ ರೀತಿ BRC ಅವರು ಎಲ್ಲರೂ ಸಹ ಹೇಳಿದರು. 2 ವರ್ಷದ ಮೊದಲು ಈ ಶಾಲೆ ಹೇಗಿತ್ತು, ಈಗ ಈ ಶಾಲೆ ಯಾವ ರೀತಿ ಪ್ರಗತಿಯತ್ತ ಮುಂದುವರಿತಾ ಉಂಟು. ಅದೇ ರೀತಿ ನಮ್ಮ ಅಂಗನವಾಡಿ ಕೂಡ ಈ ಶಾಲೆಯ ಒಂದು ಆವರಣದಲ್ಲಿ ಅದರ ಸ್ವಂತ ಕಟ್ಟಡ ಆಗ್ತಾ ಇದೆ. ಅದು ಕೂಡ ಅದನ್ನು ನಮ್ಮ ಸುಜಿತ್ ಸರ್ ಅವರ ಒಂದು ಮುಂದಾಳುತ್ವದಲ್ಲಿ, ಫ್ರೆಂಡ್ಸ್ ಸರ್ಕಲ್ ಇವರ ಒಂದು ಸಮುದಾಯದ ಕೊಡುಗೆಯಿಂದ ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಮುಂದಿನ ದಿನಗಳಲ್ಲಿ ಇದೆ. ನಮ್ಮ ಅಂಗನವಾಡಿ ಮಕ್ಕಳು ಇಲ್ಲಿ ಕಲಿತು ಮುಂದೆ ಈ ಶಾಲೆಗೆ 1ನೇ ಕ್ಲಾಸ್ ಆಗಿರ್ಬೋದು, LKG UKGಗೆ ಆಗಿರ್ಬೋದು ದಾಖಲಾಗ್ತಾರೆ. ಅದೇ ರೀತಿ ಈ ಮಕ್ಕಳು ಇಲ್ಲಿ ಕಲಿತು ಅವರ ಭವಿಷ್ಯ ಮುಂದೆ ಉಜ್ವಲ ಆಗಲಿ. ಅದೇ ರೀತಿ ನಮ್ಮ ಇಲಾಖೆಯ ಸೌಲಭ್ಯಗಳನ್ನು ಕೂಡ ನಾವು ಅಂಗನವಾಡಿ ಕೇಂದ್ರದಲ್ಲಿ ಕೊಡ್ತಾ ಇದ್ದೇವೆ. ಆ ಸೌಲಭ್ಯವನ್ನು ಪಡೆದು ಮಕ್ಕಳು ಪೌಷ್ಟಿಕ ಆಹಾರ ಇರ್ಬೋದು, ಅದೇ ರೀತಿ ನಮ್ಮ ಇಲಾಖೆಯಿಂದ ಸಿಗುವಂಥ ಸವಲತ್ತುಗಳು ಎಲ್ಲವನ್ನು ಪಡೆದು ಈ ಮಕ್ಕಳು ಮುಂದೆ ಸಮಾಜಕ್ಕೆ ಒಂದು ಮಾದರಿಯಾಗಿ ಒಳ್ಳೆಯ ಪ್ರಜೆಯಾಗಿ ದೊರಕಲಿ ಅಂತ ಹೇಳುತ್ತಾ, ಅದೇ ರೀತಿ ಈ ಶಾಲೆ 1 ವರ್ಷಕ್ಕಿಂತ, ನಾನು ಈ ವಲಯಕ್ಕೆ 1 ವರ್ಷದಿಂದ ಮೇಲ್ವಿಚಾರಕಿಯಾಗಿ ಬಂದಂದಿನಿಂದ ನಾನು ಈ ಶಾಲೆಗೆ ತುಂಬ ಸಲ ಭೇಟಿ ನೀಡಿದಾಗ ಎಲ್ಲರೂ ಹೇಳಿದಾಗೆ ಸುಜಿತ್ ಸರ್ ಅವರ ಮನೆಯ ಕೆಲಸದಾಗಿ ನಮ್ಮ ಪ್ರತಿಯೊಂದು ಶಾಲೆಯ ಕೆಲಸ ಆಗಿರ್ಬೋದು, ಅಂಗನವಾಡಿಯ ಕೆಲಸ ಆಗಿರ್ಬೋದು, ನಮ್ಮ ಅಂಗನವಾಡಿ ಮೊನ್ನೆ ಶಂಕುಸ್ಥಾಪನೆ ದಿನ ಕೂಡ ಹಾಗೆ ತುಂಬಾ ಈ ಒಂದು ಅಂಗನವಾಡಿ ಕಟ್ಟಡ ಸ್ವಂತ ಆಗಬೇಕು, ಅದಕ್ಕೆಲ್ಲ ಮೂಲಭೂತ ಸೌಕರ್ಯಗಳು ಆಗಬೇಕು ಅಂತ ಹೇಳುತ್ತಾ ಎಲ್ಲರ ಹತ್ರ ಅವರು ಸಮುದಾಯದ ಎಲ್ಲಿ ಕ್ರೋಢೀಕರಣ ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಅವರು ಆ ಒಂದು ಕ್ರೋಢೀಕೃತ ಹಣವನ್ನು ಅದಕ್ಕೆ ಒಗ್ಗೂಡಿಸಿಕೊಂಡು ಆ ಕಟ್ಟಡ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಅದು ಲೋಕಾರ್ಪಣೆ ಆಗಲಿಕ್ಕಿದೆ. ಅದಕ್ಕೋಸ್ಕರ ಎಲ್ಲರ ಹತ್ರ ಪೋಷಕರದ್ದು ಕೂಡ ಸಹಕಾರ ಇದೆ, SDMCನವರ ಕೂಡ ಸಹಕಾರ ಇದಕ್ಕಿದೆ. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಶಾಲಾ ಶಿಕ್ಷಕ ವೃಂದದವರು
ಎಲ್ಲರೂ ಕೂಡ ನಮಗೆ ಈ ಒಂದು ಅಂಗನವಾಡಿ ಕಟ್ಟಡ ಆಗಲಿಕ್ಕೆ, ಅದೇ ರೀತಿ ಅಂಗನವಾಡಿಯ ಮಕ್ಕಳು ಬರಲಿಕ್ಕೆ, ನಮ್ಮ ಒಂದು ಅಂಗನವಾಡಿಯ ರೂಪುರೇಷೆಗಳಿಗೆ ನೀವೆಲ್ಲರೂ ಕಾರಣೀಭೂತರಾಗಿರ್ತೀರಾ. ಹಿರಿಯರೊಂದು ಮಾತಾಡ್ತಾರೆ, ಒಂದು ಕೈಯಿಂದ ಯಾವುದೇ ಚಪ್ಪಾಳೆ ಆಗುವುದಿಲ್ಲ. ಆದ್ದರಿಂದ ಈ ಯಶಸ್ಸಿಗೆ ನಾನು ಒಬ್ಬನೇ ಕಾರಣಲ್ಲ, ತೆರೆಮರೆಯಲ್ಲಿ ತುಂಬ ಜನ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಕೂಡ ಗುರುತಿಸುವಂಥ ಕೆಲಸ ಆಗಲಿ, ಅವರಿಗೆ ಕೂಡ ಒಂದು ಕೈ ಚಪ್ಪಾಳೆ ಮುಖಾಂತರ ಅಭಿನಂದನೆಯನ್ನು ಕೊಡಬೇಕು. ಯಾಕೆಂತ ಹೇಳಿದರೆ ಒಬ್ಬನಿಂದ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಸ್ಟಾಫ್ ಇರ್ಬೋದು ಅಥವಾ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಇರ್ಬೋದು, ಇನ್ನು ಮುಂದಕ್ಕೆ ಕೂಡ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಯಾರನ್ನು ಜೋಡಣೆ ಮಾಡ್ತೇವೆ ಅವರೆಲ್ಲ ನಮ್ಮನ್ನು ಒಟ್ಟು ಸೇರಿದ್ರಿಂದ ಈ ಶಾಲೆ ಒಂದು ಹಂತಕ್ಕೆ ಒಂದು ವರ್ಷದಲ್ಲಿ ಬಂದಿದೆ. ಪ್ರವೀಣ್ ಹೇಳಿದ್ರು ನನ್ನನ್ನು ಸನ್ಮಾನ ಮಾಡಿದ್ದು ಅಂತ ಹೇಳಿ. ನಿಮ್ಮನ್ನು ಸನ್ಮಾನ 100ಕ್ಕೆ 200% ಮಾಡಿದಲ್ಲ, ನಾವು ನಿಮ್ಮನ್ನು ಖಾಲಿ ಗುರುತಿಸಿದ್ದು. ಯಾಕೆ ಗುರುತಿಸಿದ್ದು ಅಂತ ಹೇಳಿದರೆ, ನಾವು ಒಂದು ದಿವಸ ಪಂಚಾಯತಲ್ಲಿ ಅವರ ಚೇಂಬರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ನಾನು ಹೇಳಿದೆ, ಪ್ರವೀಣನ ಎಂಗಲೆಗೊಂಜಿ ಸ್ಟೋರ್ ರೂಮ್ ಮಾಡು ಮಾರೆ, ಬೊಕ್ಕೊಂಜಿ ಎಂಕಲ್ನ ಅಂಗನವಾಡಿಗೆ ಟಾಯ್ಲೆಟ್ ಇಜ್ಜಿ ದಾದಾವನ್ಪು ನಿಂದು ಗೊತ್ತಾಪುಜಿ ಕಾಸಿಜ್ಜಿ ಮಾರೆ ಅಂತ ಹೇಳಿದೆ ನಾನು. ಅದಕ್ಕೆ ಅವರು ಯಾರು ಅಂತ ಹೇಳಿದರೆ, ಒಂದು ಜನಪ್ರತಿನಿಧಿಯಾಗಿ ಈಗ ನಾನಾದರೂ ಸರಿ, ನಾನು ನನ್ನ ವಾರ್ಡ್ಗೆ ಎಷ್ಟು ಅನುದಾನ ಬರ್ತದೆ ಬರಲಿ 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 ಅಂತೇಳಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡೋದು. ಆದರೆ ಪ್ರವೀಣನ ಒಂದು ಮಾತು ಹೇಳಿದರು, ಆ ಮಾತಿನಿಂದ ನನಗೆ ಅವರನ್ನು ಈ ಕಾರ್ಯಕ್ರಮದಲ್ಲಿ ಗುರುತಿಸಬೇಕು, ಅವರ ಆ ಮನಸ್ಥಿತಿಯನ್ನು ನಾವು ಹೇಳಬೇಕು ಅಂತೇಳಿ ನಾವು ಅವರನ್ನು ಇವತ್ತು ಗುರುತಿಸಿದ್ದು. ಪ್ರವೀಣನ ಇದು ನಿಮ್ಮ ಸನ್ಮಾನ ಅಲ್ಲ, ನಮ್ಮ ಮುಂದಿನ ತರಗತಿಗಳ ಕೊರತೆ ಇರುವಾಗ ನಮಗೆ HMಗೆ ರೂಮ್ ಆಗಬೇಕು, ಅದರ ಜೊತೆಗೆ ಸ್ಟೋರ್ ರೂಮ್ ಆಗಬೇಕು ಅಂತ ಹೇಳುವಾಗ ನಮ್ಮ ಶೌಚಾಲಯ, ಅಂಗನವಾಡಿಗೆ ಶೌಚಾಲಯ ಮತ್ತು ಸ್ಟೋರ್ ರೂಮಿಗೆ ಬೇಕಾಗುವಂಥ 6.5 ರಿಂದ 7 ಲಕ್ಷ ರೂಪಾಯಿ ನನ್ನ ಸ್ವಂತ ಪಟ್ಟಣ ಪಂಚಾಯತಿ ನಿಧಿಯಿಂದ ನನ್ನ ವಾರ್ಡಿದ ಹಣವನ್ನು ನಾನು ಮಾಡೂರು ಶಾಲೆಗೆ ಇಡ್ತೇನೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮನ್ನು ಗುರುತಿಸಿದ್ದು ಪ್ರವೀಣನ. ಬೇರೆ ನಿಮ್ಮ ಸಾಮಾನ್ಯ ಸಭೆಗೆಲ್ಲ ಆಗ ನಾನು ಅನಿತಕ್ಕ ಮತ್ತು ಭವನಕ್ಕನ ಹತ್ರ ಹೇಳಿದೆ, ಪ್ರವೀಣನ 6 ಲಕ್ಷ ದೀತೇರು ಮಾರೆ ಅಂತೀನಿ. ನಾನು ಆಚೆ ಹೋಗುವಾಗ ಇವರಿಬ್ಬರು ಕರೆದ್ರು, ನನಗೆ ಆಯ್ತಾ ಇವರು 5 ಲಕ್ಷ ಇರ್ತಾರೆ ಅಂತೀನಿ, ಅವರಿಗೆ ಸ್ಪೀಚ್ ಮಲ್ಪುಜಿ ಮಾತ್ರ ಅಂತ ಹೇಳಿದ್ರು. ನಾನು ಮುಂದಕ್ಕೆ ನೀವು ಕೂಡ 5 ಲಕ್ಷ ರೂಪಾಯಿ ಆದರೆ ಇದಕ್ಕೆ ಇಡಬೇಕು ಅಂತೇಳಿ ಹೇಳ್ತಾ, ಇದರೊಟ್ಟಿಗೆ ನಾವು ಇನ್ನೂ ಕೂಡ ಕೆಲವು ಕೌನ್ಸಿಲರ್ನವ್ರು ಇಡಬೇಕು. ಯಾಕೆಂತ ಹೇಳಿದರೆ, ನಾವೊಂದು ಜನಪ್ರತಿನಿಧಿಯಾಗಿ ನಾವು ಈ ರಸ್ತೆ, ಚರಂಡಿ, ಇಂಟರ್ಲಾಕ್ ಇದು ಸಹಜ. ನಾವು ಯಾವುದು ವಿಭಿನ್ನವಾಗಿ ನಾವು ಏನು ಯೋಚನೆ ಮಾಡ್ತೇವೆ, ನಮ್ಮ ವಿಭಿನ್ನ ರೀತಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ಅದು ನಮಗೆ ಶಾಶ್ವತವಾಗಿ ಉಳಿತದೆ. ಆದ್ದರಿಂದ ನಮ್ಮ ಭವನಕ್ಕನವರು ಮತ್ತು ಅನಿತಕ್ಕೆ ಇನ್ನೂ ಕೂಡ ಅವರು ಬೇಡ ಇಡುವುದಿಲ್ಲ ಅಂತ ಹೇಳುವುದಿಲ್ಲ, ಇಡ್ತಾರೆ. ಮತ್ತು ನಾವು ಇವತ್ತು ಜಾಸ್ತಿ ಮಾತಾಡಲಿಕ್ಕೆ ಇಲ್ಲ, ಯಾಕೆಂತ ಹೇಳಿದರೆ ನಮ್ಮ ಶಾಲೆ ಇಷ್ಟೊತ್ತಿಗೆ ಅರ್ಧ ಕಾರ್ಯಕ್ರಮ ಮುಗಿಬೇಕಿತ್ತು. ಈಗ ನಮ್ಮದು ಸಭಾ ಕಾರ್ಯಕ್ರಮವೇ ಆಗಲಿಲ್ಲ. ನಾವು ಬೆಳಿಗ್ಗೆ ಮೆಟ್ರಿಕ್ ಮೇಳ ಅಂತೇಳಿ ನಾವು ಮಾಡಿದೆವು. ಆ ಮೆಟ್ರಿಕ್ ಮೇಳದಲ್ಲಿ ನಾವು ಯಾವ ಉದ್ದೇಶ ಇಟ್ಕೊಂಡು, ಸರ್ಕಾರದ ಒಂದು ಉದ್ದೇಶ ಮತ್ತು ನಮ್ಮ ಶಾಲಾ ಉದ್ದೇಶ ಇಟ್ಕೊಂಡು, ನಮ್ಮ ಬೆಳೆಯುವಂಥ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬರಬೇಕು, ಅವರು ಬೆಳಿಬೇಕು ಮುಂದಕ್ಕೆ. ಈಗ ನಮಗೆ ಖಾಲಿ ಮಾರ್ಕ್ಸಿಂದ ನಮಗೆ ಅವರನ್ನು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಕ್ಕೆ ನಮಗೆ ಟ್ಯಾಲೆಂಟ್, ಯಾಕೆಂತ ಹೇಳಿದರೆ ನಾವು ಪ್ರತಿ ಸಮಾರಂಭದಲ್ಲಿ ಹೇಳ್ತೇನೆ, ನಾನು ಮಾರ್ಕ್ಸಲ್ಲಿ ಇನ್ನು ಮುಂದಕ್ಕೆ ಕೆಲಸ ಸಿಗುವಂಥ ಸಾಧ್ಯತೆ ಕಡಿಮೆ. ನಾನು ಒಬ್ಸರ್ವ್ ಮಾಡಿದ್ದೆ, ನಾನು ಬೆಳಿಗ್ಗೆ ಮೆಟ್ರಿಕ್ ಮೇಳದಲ್ಲಿ ಎಲ್ಲ ತುಂಬ ಮಕ್ಕಳು ಮೆಟ್ರಿಕ್ ಮೇಳದಲ್ಲಿ ಅಂಗಡಿಗಳು ಇನ್ನಿತರ ಎಲ್ಲವನ್ನು ಇಟ್ಟಿದ್ದು. ನಾನು ಒಬ್ಸರ್ವ್ ಮಾಡಿದ್ದು 2 ನಾನೊಂದು ಒಬ್ಸರ್ವ್ ಮಾಡಿದೆ. ಅದರಲ್ಲಿ ಒಂದು ಬಾಲಕಿಯ ಮನೆಯಲ್ಲಿ ಆಗುವಂಥ ಇದು ಬಾಲೆ ಎಲೆದು ಪೂಂಬೆ ಅಂತ ಹೇಳ್ತಾರಲ್ಲ, ಅದು ಬಿಂಬುಲಿ, ಅದನ್ನೆಲ್ಲ ಇಟ್ಟು ಅದು ಕೂಡ ಎಲ್ಲ ಸೇಲ್ ಆಗಿದೆ. ನಂತರ ನಾನು ಲಾಸ್ಟಿಗೆ ಹೋಗುವಾಗ ಒಬ್ಬ ಬಾಲಕ ಹೇಳುದು, ಸರ್ ಒಂಜೇ ಒರಿದ್ದೀನಿ ಅಂಕಲ್ ಒಂಜಿ ಸಾಫ್ಟ್ ಡ್ರಿಂಕ್ಸ್ ಪಕ್ಕ ಒಂತೆ ಬಪ್ಪಂಗ ಐವರಿದ್ದು ನೀರು ಒಂದೇ ತೊಂಡು ಒಂದು ಫ್ರೀ ಅಂತ ಹೇಳಿದ್ರು. ಆದ್ದರಿಂದ ಆ ಮಗು ಎಷ್ಟು ಅವರ ವ್ಯವಹಾರ ಜ್ಞಾನವನ್ನು ಅಲ್ಲಿ ಪಡೀತು ಅಂತೇಳಿ ನಮಗೆ ಒಂದು ಸಾಕ್ಷಿ ಆಯಿತು. ಯಾಕೆಂತ ಹೇಳಿದ್ರಿ, ಆ ಸಣ್ಣ ಮಗು ಇದು ಒಂಜಿ ಸಾಫ್ಟ್ ಡ್ರಿಂಕ್ ಒರಿದ್ದೀನಿ ಸರ್, ಇದು ಒಂದೇನು ದೇತಲ್ಲಿ 30 ರೂಪಾಯಿ ಪಕ್ಕ ಇಟ್ಟಂತೆ ಬಪ್ಪಂಗ ಐವರಿದ್ದು ಅವು ಫ್ರೀ ಇರೇಗಂತ. ಅಂದರೆ ಆ ಮಕ್ಕಳಿಗೆ ಕೂಡ ಆ ಜ್ಞಾನ ಬಂತಲ್ಲ, ಅದು ನಮಗೆ ಒಂದು ಖುಷಿಯ ವಿಚಾರ. ನಾನು ಮೊನ್ನೆ ಎಲ್ಲ ಇಲ್ಲಿ ಲೈಟ್ ಎಲ್ಲ ಹಾಕುವಾಗ ಒಬ್ಬರು ನನ್ನ ತಮಾಷೆಗೆ ಹೇಳಿದ್ರು, ದಾನೆ ಸುಜಿತ್ ಸಾಲೆಡ್ ಮದಿಮೆ ಮೆನುಂಡ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಮದಿಮೆಪುರ ದಾಲ ಇಜ್ಜಿ ಎಂಕಲ್ನ ಶಾಲೆ ಕತ್ತಲೆಡಿತ್ತು. ಕಳೆದ ವರ್ಷ ಲಾಸ್ಟ್ ವರ್ಷ ನಮ್ಮ ಶಾಲೆ ಕತ್ತಲೆಯಲ್ಲಿತ್ತು. ನಮ್ಮ ಈ ಶಾಲೆ ಕತ್ತಲಿನಿಂದ ಬೆಳಕಿನೆಡೆಗೆ ಬಂದ್ಕೊಂಡು ಒಂದು ರೀತಿಯಲ್ಲಿ ನಮಗೆ ಗೊತ್ತಾಗಲಿ ಎಲ್ಲರಿಗೆ, ಮುಂದಕ್ಕೆ ಈ ಶಾಲೆ ಬೆಳಿಬೇಕು ಅಂತೇಳಿ ನಮ್ಮ ಉದ್ದೇಶದಿಂದ ಲೈಟ್ ಹಾಕಿದಂತೇಳಿ ನಾನು ಅವರಿಗೆ ಹೇಳಿದೆ. ಆದ್ದರಿಂದ 1 ವರ್ಷದಲ್ಲಿ ಸ್ವಲ್ಪ ಬೆಳೆದಿದೆ. ಮತ್ತು ಇನ್ನೊಂದು ನಾವು ಉಲ್ಲೇಖ ಮಾಡಬೇಕು ಏನು ಅಂತ ಹೇಳಿದರೆ, ಈ ಶಾಲೆಗೆ ಮತ್ತು ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಮತ್ತು ಈ ಪುಷ್ಪ ಅಂದರೆ ಹೂ, ಇದಕ್ಕೆ ಏನೋ ಒಂದು ಅನ್ಯೋನ್ಯ ಸಂಬಂಧ ಇದ್ದಾಗೆ ಕಾಣ್ತದೆ. ಯಾಕೆಂತ ಹೇಳಿದರೆ, ಈ ಸಲ ಒಂದು ಶಾಲಾ ವಾರ್ಷಿಕೋತ್ಸವ ಆಗುವಾಗ ಇರುವಂಥ HMನ ಹೆಸರು ಕೂಡ ಪುಷ್ಪವೇ. ಇದಕ್ಕಿಂತ ಮುಂಚೆ ಒಂದು 15 ವರ್ಷಕ್ಕಿಂತ ಮುಂಚೆ ಆಗುವಾಗ ಅದನ್ನು ಶಾಲಾ ವಾರ್ಷಿಕೋತ್ಸವ ಇಷ್ಟು ಭರ್ಜರಿ ರೀತಿಯಲ್ಲಿ ಆಗಲಿಲ್ಲ. ಆದರೂ ಒಂದು ರೀತಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡಬೇಕು, ಸರ್ಕಾರಿ ಮಕ್ಕಳಿಗೆ ನಮಗೆ ಶಾಲಾ ವಾರ್ಷಿಕೋತ್ಸವ ಆಗಬೇಕು ಅಂತೇಳಿ ಹೊರಟವರು ಕೂಡ ಪುಷ್ಪವೇ. ಆದ್ದರಿಂದ
ನಾನು ಪ್ರತಿನಿಧಿಸಿ ಗೆದ್ದ ಚಿಹ್ನೆ ಕೂಡ ಪುಷ್ಪವೇ. ಆದ್ದರಿಂದ ಈ ಪುಷ್ಪಕ್ಕೆ ಮತ್ತು ಈ ಶಾಲೆಗೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಗೊತ್ತಿಲ್ಲ. ಆದ್ದರಿಂದ ಈ ರೀತಿ ಪುಷ್ಪ ಸೇರಲಿ, ಪುಷ್ಪವನ್ನು ಎತ್ತಿ ಹಿಡಿಲಿಕ್ಕೆ ಕೈ ಸೇರಲಿ, ಕೈ ಒಟ್ಟಿಗೆ ಇನ್ನೆರಡು ಕೂಡ ಸೇರಿ ನಮ್ಮ ಈ ಶಾಲೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, ಮುಂದಿನ ನಮಗೆ ಅಭಿವೃದ್ಧಿಗೆ ಕೂಡ ನಮಗೆ ಈ ಪುಷ್ಪವನ್ನು ಕೈಯ ಮೂಲಕ ಎತ್ತಿ ಹಿಡಿದು ನಮಗೆ 3 ಕೋಟಿ ತನಕ ನಮಗೆ ಅನುದಾನದ ಅಗತ್ಯ ಇದೆ. ಆದ್ದರಿಂದ ನಮಗೆ ಈ ಶಾಲೆ ಅಭಿವೃದ್ಧಿ ಆಗಬೇಕು. ಶಂಕರ್ ಮೇಡಮ್ ಹೇಳಿದರು, ಸರ್ ಇರ್ನ ಕನಸು ನನಸಾಂಡು ಮಾಡೋರು ಶಾಲೆದ ಅಂತೇಳಿ. ಶಂಕರ್ ಮೇಡಮ್, ನನ್ನ ಕನಸು ನನಸಾಗಲಿಲ್ಲ. ನನ್ನ ಕನಸು ಯಾವಾಗ ನನಸಾಗ್ತದೆ ಅಂತ ಹೇಳಿದರೆ, ನಮ್ಮ ಈ ಮಾಡೂರು ಸರ್ಕಾರಿ ಶಾಲೆಯಲ್ಲಿ 1,000 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಆ ಸಂದರ್ಭದಲ್ಲಿ ಮಾತ್ರ ನನ್ನ ಕನಸು ನನಸಾಗ್ತದೆ. ನನ್ನ ಊರಿನವರು, ನನ್ನ ಒಟ್ಟಿಗಿರುವವರು ಎಲ್ಲರ ಕನಸು ನನಸಾಗ್ತದೆ. ಅದರ ಜೊತೆಗೆ ನಮ್ಮ ಈ ಶಾಲೆಯ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಏನಾದರೂ ಒಂದು ಉದ್ಘಾಟನೆ ಇರ್ತದೆ. ನಾವು ಇವತ್ತು ನಮ್ಮ ಶಿಲಾನ್ಯಾಸ ಅದನ್ನು ನಾನು ಉಲ್ಲೇಖ ಮಾಡಲೇಬೇಕಾಗ್ತದೆ. ಯಾಕೆಂತ ಹೇಳಿದರೆ, ನಮಗೆ ಒಂದು ಸೌಂದರ್ಯವಾದ ಒಂದು ಬಸ್ಸು ತಂಗುದಾಣ ಬೇಕು, ಶೌಚಾಲಯ ಬೇಕು ಅಂತೇಳಿ ನಮ್ಮ ಎಲ್ಲರ ಬೇಡಿಕೆ ಇತ್ತು. ನಾವು ಕಳೆದ 1.5 ವರ್ಷದಿಂದ ನಾನು ಈ ಒಂದು ಸುಂದರವಾದ ನಮಗೆ ಬಸ್ ಸ್ಟ್ಯಾಂಡ್ ಬೇಕು, ಬಸ್ ತಂಗುದಾಣ ಬೇಕು ಅಂತೇಳಿ ನಾವು ಅದರ ಬಗ್ಗೆ ನಾವು ಮುಂದುವರಿತಾ ಇದ್ದೇವೆ. ಆದರೆ ನಮಗೆ ಯಾವುದೇ ರೀತಿಯಾದ ಆಗಲಿಲ್ಲ. ಆದರೆ ಅತಿ ಶೀಘ್ರದಲ್ಲಿ ನಮಗೆ ಈ ಬಸ್ಸು ತಂಗುದಾಣವನ್ನು ನಮಗೆ ಮಾಡಿಕೊಟ್ಟು, ನಮಗೆ ಅದಕ್ಕೆ ನಮ್ಮ ಅಸ್ತ್ರ ಗ್ರೂಪ್ನವರ ಮುಖಾಂತರ ನಮ್ಮ ಈ ಮಾಡೂರಿಗೆ ಅತಿ ಸುಂದರವಾದ ಒಂದು ಬಸ್ಸು ತಂಗುದಾಣವನ್ನು ಮಾಡಲಿಕ್ಕೆ ನಮಗೆ ಸೂರಜನ್ನು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಕೂಡ ನಾವೆಲ್ಲರೂ ಕೈ ಚಪ್ಪಲೆ ಆಗಬೇಕು. ಯಾಕೆಂತ ಹೇಳಿದರೆ, ನಮ್ಮ ಕೆಲವೊಂದು ಮಾಡೂರಿನ ಯೋಚನೆಗಳು ಇದೆ, ಅದು ನಮಗೆ ಇಲ್ಲಿ ಈಗ ಮಾತಾಡಲಿಕ್ಕೆ ಇಲ್ಲ. ಆ ಸಂದರ್ಭ ಬರುವಾಗ ನಾವು ಮಾತಾಡ್ತೇವೆ. ಆದ್ದರಿಂದ ನಮಗೆ ಇನ್ನೊಂದು ಖುಷಿಯ ವಿಚಾರ ಏನು ಅಂತ ಹೇಳಿದರೆ, ಈ ಶಾಲಾ ವಾರ್ಷಿಕೋತ್ಸವಕ್ಕೆ ನಾವೊಂದು ತಂಡ ಕೆಲಸ ಮಾಡಿದ್ದೇವೆ. ನಮಗೆ ಕಷ್ಟ ಆಗಿರ್ಬೋದು, ಆದರೆ ಅದರಲ್ಲಿ ನಮಗೆ ಪ್ರತಿಫಲ ಏನು ಅಂತೇಳಿ ಈ ಸಣ್ಣ ಸಣ್ಣ ಮಕ್ಕಳ ಒಂದು ಖುಷಿ ನಮಗೆ ಅದರದ್ದು ಒಂದು ಪ್ರತಿಫಲ ಸಿಕ್ಕಿದೆ. ಆದ್ದರಿಂದ ಸಮಯದ ಇದು ಅಭಾವ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡ ಯೋಚನೆಗಳಿದೆ ನಮ್ಮ ಶಾಲೆಯ ಬಗ್ಗೆ. ಇನ್ನೊಂದು ವಿಚಾರ ಖುಷಿ ಏನಂತ ಹೇಳಿದರೆ, ಈಗ ನಮಗೆ ತುಂಬ ಕಡೆ ಆಂಗ್ಲ ಮಾಧ್ಯಮ ಶಾಲೆಗಳಾಗಿದೆ, ಆದರೆ ಅಲ್ಲಿ ಮಕ್ಕಳ ಕೊರತೆ ಇದೆ ಅಲ್ಲ ಪ್ರವೀಣನ. ಆದರೆ ನಮಗೆ ಇಲ್ಲಿಯ ಖುಷಿ ಏನು ವಿಚಾರ ಅಂದರೆ, ನಮಗೆ ಮಕ್ಕಳೇ ಬೇಡ ಅಂತ ಹೇಳಿದರೂ ಮಕ್ಕಳು ಬೇಕಾದಷ್ಟು ಬರ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬರುವಂಥ ಮಕ್ಕಳಿಗೆ ಕೂಡ ನಮಗೆ ಎಷ್ಟೇ ಕಷ್ಟ ಆಗಲಿ, ಅವರನ್ನು ಇಲ್ಲಿ ನಾವು ವಿದ್ಯಾಭ್ಯಾಸ ಕೊಡುವಂಥ ಕೆಲಸ ಕಾರ್ಯಗಳು ನಮಗೆ ಮಾಡುವಂಥ ಶಕ್ತಿಯನ್ನು ನಮಗೆ ಇಲ್ಲಿ ಗ್ರಾಮದ ದೈವದೇವರು ಮತ್ತು ಹಿರಿಯರು ನೀಡಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಊರಿನವರು ಎಲ್ಲರೂ ಸೇರಿ ನಮಗೆ ಸಹಕಾರ ನೀಡಬೇಕು ಅಂತ ಹೇಳ್ತಾ, ಅದರ ಜೊತೆಗೆ ನಮ್ಮ ಜೊತೆಗೆ ಇಲ್ಲಿರುವಂಥ ನಮ್ಮ ಈ ಶಿಕ್ಷಕಿಯರಿರಲಿ ಅಥವಾ ಸ್ಟಾಫ್ನವರಿರಲಿ, ಇವರ ಪರಿಶ್ರಮ ನನಗಿಂತನೂ 3 ಪಟ್ಟು ಜಾಸ್ತಿ ಇದೆ. ಅದರಿಂದ ಅವರಿಗೆ ನಾವು ಅಭಿನಂದನೆಯನ್ನು ಕೊಡಬೇಕು. ಅದರ ಜೊತೆಗೆ ಈ ದೊಡ್ಡ ಮಕ್ಕಳು ಕೂಡ ನಮಗೆ ತುಂಬ ರೀತಿಯಾದಂಥ ಸಹಕಾರ ಇದೆ. ಇನ್ನು ಮುಂದಕ್ಕೆ ಕೂಡ ನಿಮ್ಮ ಆಶೀರ್ವಾದದೊಂದಿಗೆ ನಮ್ಮ ಶಾಲೆ ಬೆಳೀಲಿ ಅಂತ ಹೇಳ್ತಾ, ನನಗೆ ಅವಕಾಶ ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಅಜೀಜ್ ಮಾಡೂರವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಉದ್ಘಾಟಕರು ಆದಂತಹ ಪ್ರವೀಣ್ ಬಗಂಬಿಲ ಮಾಡೂರ್ ಇವರಿಗೆ ಕೂಡ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸರ್ವ ಸದಸ್ಯರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ಪೋಷಕರೇ ಹಾಗೂ ಪ್ರೇಕ್ಷಕರೇ ಹಾಗೂ ಮಕ್ಕಳೇ ಮತ್ತು ಶಿಕ್ಷಕ ವೃಂದದವರೇ, ಎಲ್ಲರಿಗೂ ಈ ಒಂದು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಂದು ಪಾಲ್ಗೊಂಡಿದ್ದೇವೆ. ಈ ಕಾರ್ಯಕ್ರಮ ಏನೆಂದರೆ, ಸಾಧಾರಣ ನಮ್ಮ ಈ ಒಂದು ಶಾಲೆಯಲ್ಲಿ 2004ರ ನಂತರ ಈ ಒಂದು ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಜರಗಲಿರಲಿಲ್ಲ. ಏನೆಂದರೆ 25ನೇ ವರ್ಷದ ಬೆಳ್ಳಿ ಹಬ್ಬದ ಒಂದು ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಒಂದು ಮುಖಂಡರಾದ ಕೆ ಪೂಜಾರಿ ಅವರ ಸಹಯೋಗದಲ್ಲಿ ನಾನು ಆ ಒಂದು ಸಮಯದಲ್ಲಿ STMC ಅಧ್ಯಕ್ಷನಾಗಿದ್ದೆ. ಆ ಸಮಯದಲ್ಲಿ 2004ರಲ್ಲಿ ಇಲ್ಲಿ ಶಾಲಾ ವಾರ್ಷಿಕೋತ್ಸವ ಜರುಗಿದೆ. ನಂತರ ಇಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ವಾರ್ಷಿಕೋತ್ಸವ ಜರಗಲು ನನ್ನ ಆತ್ಮೀಯರಾದಂತಹ ಸುಜಿತ್ರವರೇ ಕಾರಣ ಅಂತ ಹೇಳ್ಬೋದು. ಏನೆಂದರೆ, ಇದರ ಬಗ್ಗೆ ಎಲ್ಲ
ಆಗು ಹೋಗುಗಳ ಬಗ್ಗೆ ಅದನ್ನು ಎಲ್ಲಿ ಅವರು ಟೀಚರ್ನವರು ಹೇಳಿದರು, ಅವರು ಯಾವ ಸಮಯದಲ್ಲೂ ಶಾಲೆಯಲ್ಲಿ ಅದರ ಬಗ್ಗೆ ಚಿಂತಿಸ್ತಾ ಇರ್ತಾರೆ ಕೂತ್ಕೊಂಡು, ನಾಳೆ ಅಂತ ಮಾಡೋದು, ನಾಡ್ದು ಅಂತ ಮಾಡೋದು ಅಂತ. ಹಾಗೆ ಇಂಥ ಒಂದು ಅವರ ಒಂದು ದಿಟ್ಟ ಒಂದು ಹೋರಾಟದಿಂದ, ಅವರ ಒಂದು ಮನಸ್ಮೃತಿಯಿಂದ ಈ ಒಂದು ಶಾಲೆ ಇಷ್ಟೊಂದು ಸುಂದರವಾಗಿ ಅಭಿವೃದ್ಧಿ ಹೊಂದಲು ಕಾರಣವಾಗಿರ್ಬೋದು. ಏನೆಂದರೆ ನಾವು ಅವರು ಹೇಳಿದರು ಅದು ನಾನು ಒಬ್ಬನಿಂದ ಆಗುವಂಥದ್ದಲ್ಲ ಅಂತ. ಇದರಲ್ಲಿ ಯಾವುದೇ ಒಂದು ಪಾತ್ರ ಇಲ್ಲ. ಏನೆಂದರೆ ಎಲ್ಲ ವಿಷಯದಲ್ಲೂ ಅವರೇ ಮುಂದುವರಿಯುತ್ತದೆ. ಈಗ ಸ್ವಲ್ಪ ಅದರ ಜೊತೆಯಲ್ಲಿ ನಮ್ಮ ಭಾಸ್ಕರ್ರವರು ಸಹ ಅವರಿಗೆ ಸಹಕರಿಸಿದ್ದಾರೆ. ಹಾಗೆಯೇ ಇನ್ನು ಮುಂದಕ್ಕೂ ಇಂಥದ್ದೇ ಒಂದು ಸಹಕಾರ ಮುಂದುವರಿಸಿಕೊಂಡು ನಮ್ಮ ಮಾಡೂರು ಪ್ರದೇಶದಲ್ಲಿ ಈ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಕರ್ನಾಟಕ ರಾಜ್ಯದ ಒಂದು ಮಾದರಿ ಶಾಲೆಯಾಗಿ ಮೂಡಿಬರಲಿ ಅಂತ ನಾನು ಆಶಿಸ್ತೇನೆ. ಅಂದರೆ ಇನ್ನೊಂದು ವಿಷಯ ಏನಂದರೆ, ನಮ್ಮ ಶಾಲೆಗೆ ಈಗ ಸ್ಥಳಾವಕಾಶದ ತುಂಬ ಕೊರತೆ ಇದೆ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಒಂದೊಂದು ಕ್ಲಾಸಿನಲ್ಲಿ 2 ಕ್ಲಾಸ್ ಮಾಡುವಂಥ ಒಂದು ಯೋಜನೆಯನ್ನು ನಾವು ಈಗ ರೂಪಿಸಿದ್ದೇವೆ. ಏನೆಂದರೆ ಸರ್ಕಾರದಿಂದ ಅನುದಾನ ಬೇಗಕ್ಕೆ ಸಿಗುವ ಸಾಧ್ಯತೆ ಕಂಡುಬರುವುದಿಲ್ಲ. ನಮ್ಮ ಇದರಲ್ಲಿ ಯಾರಾದರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಪೋಷಕರಲ್ಲಿ ಅವರ ಸಂಬಂಧಿಕರ ಅಲ್ಲದ್ರೆ ಅವರ ಪರಿಸರದ ಬೇರೆ ಯಾರಾದರೂ ಒಂದು ದಾನಿಗಾಲ ಯಾರಾದರೂ ಇದ್ದರೆ ನಮ್ಮ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಒಂದೊಂದು ಕಟ್ಟಡವನ್ನು ಕಟ್ಟುವಂಥ ಒಂದು ಅದಕ್ಕೆ ಬೇಕಾಗುವ ಖರ್ಚು ವೆಚ್ಚದ ಅದನ್ನು ಭರಿಸುವಂಥ ಒಂದು ಯಾರಾದರೂ ದಾನಿಗಳಿದ್ದರೆ ದಯವಿಟ್ಟು ತಾವು ಅದನ್ನು ನಮಗೆ ತಿಳಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೇನೆ. ಏನೆಂದರೆ ಸರ್ಕಾರದ ಅನುದಾನ ಯಾವ ಸಮಯದಲ್ಲಿ ಬರ್ತದೆ ಅಂತ ನಾವು ಪ್ರಯತ್ನ ಪಡ್ತಿದ್ದೇವೆ. ಸುಚಿತ್ರವರು ಸಹ ಪ್ರಯತ್ನ ಪಡ್ತಾರೆ. ಆದರೆ ಅದು ಪ್ರಾರಂಭದಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕಾಗಿ ಈಗ ನಮಗೆ ಸ್ಥಳಾವಕಾಶ ಆದಷ್ಟು ಬೇಗ ಬೇಕಾದ ಕಾರಣ ದಯವಿಟ್ಟು ಯಾರಾದರೂ ಅದಕ್ಕೆ ಮುಂದಕ್ಕೆ ಬರುವಂಥ ದಾನಿಗಳಿದ್ದರೆ ತಾವೆಲ್ಲರೂ ಅದಕ್ಕೆ ಅವರ ಹತ್ರ ಹೇಳಿ ಸಹಕರಿಸಬೇಕಂತ ಹೇಳುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕಾಗಿ ಬೆಳಿಗ್ಗೆಯಿಂದ ಸಾಧಾರಣ ಆ ಉರಿ ಬಿಸಿಲಿನಲ್ಲಿಯೂ ಸಹ ನಮ್ಮ ಈ ಶಾಲಾ ಮಕ್ಕಳು ಅದು ಅಚ್ಚುಕಟ್ಟಾಗಿ ಈ ಒಂದು ಎಂಥ ವ್ಯಾಪಾರ ಮ್ಯಾಟ್ರಿಕ್ ಇದು ಹೇಳ್ತಾರೆ, ಅದು ವ್ಯಾಪಾರ ಒಳ್ಳೆಯ ಉತ್ತಮ ರೀತಿಯಲ್ಲಿ ಆ ವ್ಯಾಪಾರವನ್ನು ಮಾಡಿದ್ದಾರೆ. ನಾನೇ ಬರುವಾಗ ಹೇಳಿದರು, ಸಾಹೇಬ್ರೆ ಬನ್ನಿ ಚರ್ಮುರಿ ತಗೊಳ್ಳಿ ಅಂತ ಒಂದು ಇದರಲ್ಲಿ ಒಳ್ಳೆಯ ಉತ್ಸಾಹದಿಂದ ಅದೊಂದು ಅವರಿಗೆ ಮುಂದಿನ ಅವರ ಈ ಕಲಿಕೆಯ ಜೊತೆಯಲ್ಲಿ ಮುಂದಿನ ಜೀವನದಲ್ಲಿ ಅದು ಪ್ರೇರಣೆ ಆಗಲಿ ಅಂತ ಆಶಿಸ್ತೇನೆ. ಹಾಗೆಯೇ ಇನ್ನು ಮಕ್ಕಳ ಕಾರ್ಯಕ್ರಮ ಇದ್ದ ಕಾರಣ ಮತ್ತು ನಮ್ಮ ಶಿಕ್ಷಕರಿಗೂ ದೂರ ಹೋಗಬೇಕಾದ್ದರಿಂದ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೋಸ್ಕರ ಮಕ್ಕಳಿಗೆ ಅವರ ನೃತ್ಯದ ಎಲ್ಲ ಚಟುವಟಿಕೆಗಳ ಬಗ್ಗೆ ನಾನು ಅನುವು ಮಾಡಿಕೊಡ್ಲಿಕ್ಕಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.